ನಮಸ್ತೆ, ಹೇಗಿದ್ದೀರಾ ಎಲ್ಲರೂ? ಇವತ್ತು ನೋಡಿ ನಾನು ಝಟ್ಪಟ್ ಅಂತ ಹೇಳೋ ಒಂದು ಚಟ್ನಿ ಮಾಡೋದು ತೋರಿಸ್ತಾ ಇದ್ದೀನಿ. ನಾವು ಅಂಗಡಿಯಿಂದಲೇ ತರಬೇಕು ಅಂತ ಹೇಳಿಲ್ಲ, ಮನೆಯಲ್ಲೇ ಸುತ್ತಮುತ್ತ ಸಿಗುವಂಥ ಈ ಸೊಜಂಕ ಸೊಪ್ಪು ಅಂತ ಹೇಳ್ತೀವಲ್ಲ, ನಾನು ಪತ್ರೊಡೆ ಎಲ್ಲ ಮಾಡಿ ತೋರಿಸಿದ್ರೆ ಅದರ ಚಟ್ನಿ ಮಾಡೋಣ. ನೋಡಿ, ಫಸ್ಟಿಗೆ ಬಾಣಲಿಗೆ 1 ಚಮಚದಷ್ಟು ಉದ್ದಿನಬೇಳೆ ಹಾಕ್ಕೊಳ್ಳಿ. ಉದ್ದಿನಬೇಳೆ ಸ್ವಲ್ಪ ಕೆಂಪಾದಾಗ ಕೆಂಪು ಮೆಣಸು ಒಂದು 3-4 ಹಾಕ್ಕೊಳ್ಳಿ, ನಿಮಗೆ ಖಾರಕ್ಕೆ ತಕ್ಕಂತೆ. ನಂತರ ಇದಕ್ಕೆ ಸ್ವಲ್ಪ ಹೊತ್ತಿನ ನಂತರ ಇದಕ್ಕೆ ಸ್ವಲ್ಪ ಇಂಗು ಹಾಕಿ, ಒಂದು ಅರ್ಧ ಚಮಚದಷ್ಟು ಬೇಕಾಗ್ತದೆ. ಇಂಗು ತುಂಬ ಚೆಂದ ಟೇಸ್ಟ್ ಕೊಡುತ್ತೆ, ಅದರ ಅಡ್ಡ ವಾಸನೆ ಎಲ್ಲ ಕಳಿಯುತ್ತೆ ಅದು. ಇಂಗು ಹಾಕಿ ನಂತರ ಒಂದು ತೆಂಗಿನಕಾಯಿನ, ನನ್ನ ಹತ್ರ ಸ್ವಲ್ಪ ಗೋಟಾದ ತೆಂಗಿನಕಾಯಿ ಇತ್ತು, ಅದನ್ನ ಸ್ವಲ್ಪ ನಾನು ಹಾಕ್ಕೊಂಡೆ. ಆಮೇಲೆ ನೋಡಿ, ಈಗ ಸೊಪ್ಪು ಹಾಕ್ಕೊಂಡು ಹುರ್ಕೋಬೇಕು. ಒಂದು 5 ನಿಮಿಷ ತನಕ ಹುರ್ಕೋಬೇಕಾಗತ್ತೆ. ಫುಲ್ಲು ತಗ್ಗುತ್ತೆ, ಅದು ಕಡಿಮೆ ಆಗುತ್ತೆ ಕ್ವಾಂಟಿಟಿಯಲ್ಲಿ, ಅಷ್ಟು ತನಕ ಹುರಿಬೇಕು. ಇದರಿಂದ ಸ್ಮೆಲ್ ಹೋಗೋದಿಲ್ಲ ಅದರದ್ದು. ನೋಡಿ, ಚೆಂದ ಮಾಡಿ ಹುರ್ಕೊಂಡು ನೋಡಿ. ಈಗ ನೋಡಿ, ಇದಕ್ಕೆ ತೆಂಗಿನಕಾಯಿ ಕಟ್ ಮಾಡಿಟ್ಟಿದ್ದೆ ಹಾಕೋಣ. ಚೆಂದ ಮಾಡಿ ಒಂದ್ಸಲ ಹುರ್ಕೊಳ್ಳಿ, ಆವಾಗ ನಿಮಗೆ ಹಾಳಾಗೋದಿಲ್ಲ ಬೇಗ. ಸಂಜೆ ತನಕ ತೆಂಗಿನಕಾಯಿ ಇದು ಚಟ್ನಿ ಸ್ಮೆಲ್ಲು ಚೆಂದ, ಪರಿಮಳ ಕೂಡ ಬರ್ತದೆ ತೆಂಗಿನಕಾಯಿ ಹುರ್ಕೊಂಡ್ರೆ. ನೋಡಿ, ಇದು ಹಾಗೇ ಹೋಯಿತು. ಇದನ್ನೇನು ಮಿಕ್ಸಿಗೆ ಹಾಕಿದರೆ ಆಯಿತು. ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಹುಣಸೆಹಣ್ಣು ಹಾಕೋಣ. ಸ್ವಲ್ಪ ಹುಣಸೆಹಣ್ಣು ಮತ್ತು ಉಪ್ಪು, ಒಂದು ಸ್ವಲ್ಪ ಹುಣಸೆಹಣ್ಣು ಸಾಕು. ಒಂದು ಹುಣಸೆ ಬೀಜದಷ್ಟು ಗಾತ್ರದ ಹುಣಸೆಹಣ್ಣು ಸಾಕು. ಇದಕ್ಕೆ ತುಂಬ ಟೇಸ್ಟಿಯಾಗಿ ಬಂದಿತ್ತು. ಕೊಬ್ಬರಿ ಎಣ್ಣೆ ಹಾಕ್ಕೊಂಡು ಅನ್ನ ಜೊತೆ ಕಲಿಸ್ಕೊಂಡು ಊಟ ಮಾಡಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಇದು. ಈ ಸೊಪ್ಪು BP ಗೆ ಒಳ್ಳೆಯದು ಅಂತ ಹಿರಿಯರು ಹೇಳ್ತಾ ಇದ್ದರು. ನಾನು ಮುಂದೆ ಎಲ್ಲ ಮಾಡಿ ತೋರಿಸ್ತೇನೆ. ಇದರ ಬೀಜದ ಕಾಫಿ ಕೂಡ ತುಂಬ ಒಳ್ಳೆಯದು BP ಗೆ ಅಂತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.